ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಪ್ರತಿಯೊರಿಯಗ್ಲ ಶರೀರದ ಗಟ್ಟಿಮುಟ್ಟದ ಒಟ್ಟಿಗೂ ಮಾನಸಿಕ ಗಟ್ಟಿಮುಟ್ಟಲ ಭಾರಿ ಅಗತ್ಯ ಅಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತಿರು ಕುಡ್ಲದ ಟಿವಿ ರಮಣ ಪೈ ಸಭಾಂಗಣಗಳು ನಡೆತಂದು ಪುನಃ 5 ದಿನದ ರಾಷ್ಟ್ರಮಟ್ಟದ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂತ ಉದೀಪನ ಮಲ್ತದು ಆರು ಪಾತೇರಿಯರು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ನಿಲಿಟ್ಟು ಕಶಾ ಫಿಟ್ನೆಸ್ ನ ಸೇರಿಗಿಡು 5 ದಿನದ ರಾಷ್ಟ್ರಮಟ್ಟದ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಕುಡ್ಲ ಕೋಡಿಯಲ್ ಬೈಲ್ ಟಿವಿ ರಮಣ ಪೈ ಸಭಾಂಗಣಗಳು ನಡೆತಂದಿತ್ತು ಅಂಗಾರೆ ಉದೀಪನ ಕಾರ್ಯಕ್ರಮ ನಡೆತಂದೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಜನರಲ್ ಮ್ಯಾನೇಜರ್ ಪ್ರದೀಪ್ ಕುಮಾರ್ ಪಾತಿಲ್ ಈ ಗೋಪುದ ಕೂಟುಗೂ ದೇಶದ ಬೇರೆ ಬೇರೆ ಭಾಗದ 300 ಹೆಚ್ಚು ಗೋಪುದ ಬಿರ್ಸಿರ್ ಬೈದೇರು ಜೋಕ್ಲಿಗೆ ಎಲ್ಲೆಡೆ ಗೋಪುದು ಸಂಸ್ಕೃತಿನ ಕಲ್ಪಾದ ಕುರುಡು ಪಂಡೇರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಉದೀಪನ ಮಾಡ್ತಾರೆ ಜಿಲ್ಲಾಧಿಕಾರಿ ಪಾತಿರ್ದು ಭಾರತಡು ಕ್ರಿಕೆಟ್ದ ಒಟ್ಟಿಗೂ ಬಾಕಿ ಗೋಬ್ಬುಲು ಸತ ದುಂಬು ಬರೊಂದಿಲ್ಲ ಪವರ್ ಲಿಫ್ಟಿಂಗ್ ನೀಂದುನ ಬ್ಯಾಡ್ಮಿಂಟನ್ ಕಬಡ್ಡಿ ದಂಚಿನ ಗೋಬ್ಬುಲು ಇಂಚಿಪದ ದಿನಕ್ಲೇಡು ಪುದರ್ ಪಡೆಯೊಂದುಂಡು ಪ್ರತಿಯೊರಿಯಗ್ಲ ಶರೀರದ ಗಟ್ಟಿಮುಟ್ಟದ ಒಟ್ಟಿಗೂ ಮಾನಸಿಕ ಗಟ್ಟಿಮುಟ್ಟಲ ಭಾರಿ ಅಗತ್ಯ ಅಂತ ಪಂಡಿರು ಕುಡ್ಲ ವಿಭಾಗದ ಸಹಾಯಕ ಕಾರ್ಮಿಕ ಕಮಿಷನರ್ ನಾಜಿಯಾ ಸುಲ್ತಾನ್ MRPL ಗ್ರೂಪ್ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗ್ಡೆ ಮಿಯರ್ ಉದ್ಯಮಿಲೈನ ರಘು ಶರ್ಮಾ ಮುಕುಂದ ಕಾಮತ್ ಕಶಾರ್ ಫಿಟ್ನೆಸ್ ನಿರ್ದೇಶಕರ ಆನಂದ ಪ್ರಭು ಬುಕ ಡಾಕ್ಟರ್ ಸಾವಿನ್ ಉಚ್ಚಿಲ ಜಿಹಾ HM ಪವರ್ ಲಿಫ್ಟಿಂಗ್ ದ ಇಂಡಿಯಾದ ಕಾರ್ಯಂತಿರು PJ ಜೋಸೆಫ್ ಆಸ್ಟ್ರೇಲಿಯಾ ಪವರ್ ಲಿಫ್ಟಿಂಗ್ ಕೋಚ್ ಗ್ಯಾರಿ ವಿಲಿಯಮ್ಸ್ ದುಂಬುದ ಮೇಯರ್ ಪುರಂದರ ಕೂಳೂರು ಕೂಟದ ನಿರ್ದೇಶಕರ ಬುಕ ಅಸೋಸಿಯೇಷನ್ ಪ್ರಧಾನ ಕಾರ್ಯಂತಿರು ಸತೀಶ್ ಕುಮಾರ್ ಕುದ್ರೋಳಿ ಪನವು ಗುರುಕಾರ್ಯರು ಜಯರಾಮ್ ಶೆಟ್ಟಿಗರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಉಮೇಶ್ ಗಟ್ಟಿ ಕಾರ್ಯಂತಿರು ಮಧುಚಂದ್ರ ಉದೀಪನ ಕಾರ್ಯಕ್ರಮ ಇಟ್ಟಿದ್ದಾರೆ ಬೇತೆ ಬೇತೆ ರಾಜ್ಯದಲ್ಲಿನ 300 ಹೆಚ್ಚು ಜನ ಆಂಜು ಬೊಕ್ಕ ಪಂಜವು ಪವರ್ ಲಿಫ್ಟಿಂಗ್ ಗುಬ್ಬದಕ್ಲು 100 ಹೆಚ್ಚು ಜನ ತೀರ್ಪುಗಾರರು ರಾಷ್ಟ್ರಮಟ್ಟದ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಾಲ್ದೆ ತಂದಿರು Bringing together around 300 athletes all over across India is not that easy. It's because of our total team effort from Kashap and Karnataka Powerlifting Association and all the sponsors. Our aim is just like it's very simple to set the standard in powerlifting India. Athletes should feel that okay, they are doing very proud of this powerlifting sport, and the spectators should feel that power. It's an honor to have all of you here, especially as an ambassador of this wonderful sport. For the next 4-5 days, you will have the best of what Mangalore can offer to all of you. And I hope the Kashap team and all the team will be able to not only help you in participating in this wonderful championship, but also have some cultural shows and other things that can actually showcase this Tulunadu that we represent here. Keep in mind that karmanne vadikaraste ma phaleshu kadachana. We should give our efforts and hard work and struggles, skills, expertise. Our right is there on the expertise and our efforts, not on the fruits of our efforts. So all the athletes, those who are here today to participate in this sports, which is organized by the association, today it's a time to show your skills, your expertise in your own fields. ಯೋ ಉದ್ಯಮಿಲೆಗೆ ಪ್ರೋತ್ಸಾಹ ಕೊರ್ಪುನ ಹೊಸ ಸ್ಟಾರ್ಟ್ಅಪ್ ಲೆಗೆ ಉಮೇದು ಕೊರ್ಪುನ ಬಿಲೆ ಹೆಚ್ಚಾದುಪುನ ಯೋಜನೆಲೆಗೆ ಬ್ಯಾಂಕ್ಲು ಸಾಲ ಕೊರಿಯರೆ ಹೆಚ್ಚ ಗುಮನ ಕೊರಡೊಂದು ಜಿಲ್ಲಾ ಪಂಚಾಯತ್ CEO ವಿನಾಯಕ್ ನರವಾಡೆ ಪಂತೇರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕುಡ್ಲದ ನೇತ್ರಾವತಿ ಸಭಾಂಗಣಗಳು ಅಂಗರೆ ಲೀಡ್ ಬ್ಯಾಂಕ್ ದ ನಿಲಿಟ್ಟು ಜಿಲ್ಲಾ ಸಮಾಲೋಚನಾ ಸಭೆ ಬುಕ್ಕ ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿದ ಸಭೆ ನಡೆತಂಡೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ ನರವಾಡೆ ಗುರುಕಾರ್ಮೆ ವಹಿಸಿದ ಪಾತಿರ್ದು ಯುವ ಉದ್ಯಮಿಲೆಗೆ ಪ್ರೋತ್ಸಾಹ ಕೊರ್ಪುನ ಹೊಸ ಸ್ಟಾರ್ಟ್ಅಪ್ ಲೆಗೆ ಪ್ರೇರಣೆ ಕೊರ್ಪುನ ಎಡ್ಡೆ ಬಿಲೆತ ಯೋಜನೆಲೆಗೆ ಬ್ಯಾಂಕ್ಲು ಸಾಲ ಕೊರ್ಪುನ ಬಗೆಟ್ ಗೊಮನ ಕೊರಡುವುದು ಪಂಡೇರು ಮುದ್ರಾ ಯೋಜನೆ PM ಸ್ವನಿಧಿ ಸೇರ್ನಂಚ ಸರ್ಕಾರ ಪ್ರಾಯೋಜನದ ಯೋಜನೆಗಳಿಗೆ ಸಂಬಂಧಪಟ್ಟದು ಸಾಲ ಕೊರ್ಪುನವಳು ಕೆಲವು ಬ್ಯಾಂಕ್ನ ಬುಲಿಚಿಲ್ ಕಮ್ಮಿ ಆವೊಂದುಪುನ ಬಗೆಟ್ ಆರು ಭಾರಿ ಅಸಮಾಧಾನ ತೋಜಾಯರು ದಕ್ಷಿಣ ಕನ್ನಡ ವಿಮಾನಯಾನ ಜಲಮಾರ್ಗ ಬೊಕ ರಾಜಮಾರ್ಗ ಜೋಡಿಸಾವೊಂದುಪುನ ಜಿಲ್ಲೆ ಮುಲ್ಪ ಹೊಸ ನಮೂನೆದ ಉದ್ಯಮಗಳಿಗೆ ಎಡ್ಡೆ ಅವಕಾಶಲು ಉಂಡು ಬ್ಯಾಂಕ್ಲು ಐತ ಪ್ರಯೋಜನ ಗುಮನಗುದಿತೊಂದು ಸಂದುನ ಫಲದಿತೊನ್ನಗಳಿಗೆ ಅಗತ್ಯ ಪನವಕಾಶ ಸಹಾಯ ಕೊರಡು ಸರ್ಕಾರ ಕೊರಪುನ ಯೋಜನೆಯಲ್ಲಿನ ಪ್ರಯೋಜನ ಜನಕ್ಲೆಗೆ ತಿಕ್ಕುನಂಚಾವಡು ಈ ಬಗೆಟ್ ಲೀಡ್ ಬ್ಯಾಂಕ್ ಗುಮನ ಕೊರಡುವುದು ವಿನಾಯಕ ನರವಾಡೆ ಪಂಡಿರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕವಿತಾ N ಶೆಟ್ಟಿ RBI AGM ಅರುಣ್ ಕುಮಾರ್ P ಲೀಡ್ ಬ್ಯಾಂಕ್ ಐನ ಕೆನರಾ ಬ್ಯಾಂಕ್ ದ DGM ಶೈಲೇಂದ್ರನಾಥ್ ಶೇಟ್ ನಬಾರ್ಡ್ ದ DGM ಸಂಗೀತ ಕರ್ತ ಸಭೆಟ್ ಪಾಲ್ಗೊಂಡಿರು In terms of numbers, it is very good.
But like Secretary Sir also pointed out yesterday, you need to start adding value to your private sector. And this is one of the best schemes for you to add value. Because anyways, Dakshin Kannada is a hub for manufacturing. We have all the best sort of facilities in terms of there is port connectivity, there is flight connectivity, there is railway connectivity, and of course there is national highway connectivity as well. And if you are not taking benefit of this, all these particular geographical advantages and not dispersing value additional goods, then it is not a good thing to say. And especially when anyone talks, including the DCM, when he talks about Dakshin Kannada, the first thing he says is that this is a region which has given birth to so many banks. And if our banks are not able to kind of use their brains and target these value additional customers, then it is a very sad state. ಗರ್ಭಕಂಠದ ಕ್ಯಾನ್ಸರ್ ತಡೆಪುನ ಉದ್ದೇಶುಡು ಕೇಂದ್ರ ಸರ್ಕಾರದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಾಲಯ ರಾಷ್ಟ್ರ ಮಟ್ಟಡು ಶುರು ಮಲ್ತದ್ನ ಲಸಿಕೆ ಅಭಿಯಾನದ ಡಿಟ್ ಜಿಲ್ಲೆಡ 527 ಜನಕ್ಕೂ ಇಂಜೆಕ್ಷನ್ ಕೊಡ್ತುನೊಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಇಲಾಖೆದ ಆಫೀಸು ಸುದ್ದಿಕೂಟ ನಡಪದ್ ಗರ್ಭಕಂಠದ ಕ್ಯಾನ್ಸರ್ ತಡೆಪುನ ಉದ್ದೇಶುಡು ಕೇಂದ್ರ ಸರ್ಕಾರದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಾಲಯ ರಾಷ್ಟ್ರ ಮಟ್ಟಡು ಫೆಬ್ರವರಿ 28 ಶುರು ಮಲ್ತದನ ಗರ್ಭಕಂಠದ ಕ್ಯಾನ್ಸರ್ ತಡೆಪುನ ಲಸಿಕೆ ಅಭಿಯಾನದಡಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಡೆ ಇಡಮುಟ್ಟ 527 ಜನಕ್ಕೂ ಈ ಇಂಜೆಕ್ಷನ್ ಕೊರ್ತುನು ಒಂದು ಪಂಡೇರು. 14 ವರ್ಷ ಪ್ರಾಯದ ಪೊಂಜೋಕ್ಲಿಗೆ ಈ ಅಭಿಯಾನೋಡು ಇಂಜೆಕ್ಷನ್ ಕೊರೊಂದುಂಡು 3 ತಿಂಗೊಲ್ದ ಅಭಿಯಾನ ಒಂದಾದುಂಡು ಜಿಲ್ಲೆಡೆ ಒಟ್ಟು ಜನತ್ತ 101 ಜನಕ್ಕೂ ಪಂಡ 22,473 ಪೊಂಜೋಕ್ಲಿಗೆ ಇಂಜೆಕ್ಷನ್ ಕೊರಪುನ ಉದ್ದೇಶ ದಿವೊಂದುಂಡು. ರಾಜ್ಯಗೂ 2,54,000 ಡೋಸ್ HPV ಇಂಜೆಕ್ಷನ್ ಧರ್ಮಗು ಬೈದಿಂಡು ಮಾತಾ ಜಿಲ್ಲೆಗೆ ಎತ್ತಾದಂದು ಡಾಕ್ಟರ್ HR ತಿಮ್ಮಯ್ಯ ಪಂಡೇರು. ಫೆಬ್ರವರಿ 28ರಿಂದ ಈ HPV ಲಸಿಕಾ ಅಭಿಯಾನವನ್ನ ಇಡೀ ದೇಶಾದ್ಯಂತ ನಾವು ಪ್ರಾರಂಭವನ್ನ ಮಾಡಿದ್ದೀವಿ. ಈ ಲಸಿಕೆ ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕೊರಳಿನ ಕ್ಯಾನ್ಸರ್ ವಿರುದ್ಧವಾಗಿ ನೀಡಲಾಗ್ತಾ ಇದೆ. ತಮ್ಮ ಮಾಹಿತಿಗಾಗಿ ಗರ್ಭಕೊರಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಇದು ಇದಕ್ಕೆ ಮೂಲ ಕಾರಣ ಬಹುತೇಕ 90% ಕಾರಣ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ ಇಂದ ಈ ಕಾಯಿಲೆ ಬರುವಂತದ್ದು. ಹಾಗಾಗಿ ಪರಿಣಾಮಕಾರಿಯಾದ ಲಸಿಕೆ ನಮ್ಮಲ್ಲಿ ಲಭ್ಯ ಇರೋದ್ರಿಂದ ಖಂಡಿತವಾಗ್ಲೂ ಇದನ್ನ ಸಂಪೂರ್ಣವಾಗಿ ನಾವು ಹೊಡೆದೋಡಿಸಬಹುದು. ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರದೇ ಇರೋ ರೀತಿ ತಡೆಗಟ್ಟಬಹುದಾಗಿರೋದ್ರಿಂದ ಈ ಲಸಿಕೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಘನ ಸರ್ಕಾರದಿಂದ ಈ ಲಸಿಕೆಯನ್ನ ಕೊಂಡ ಮಾಡ್ತಾ ಇದೆ. ಇದೇನು ಹೊಸ ಲಸಿಕೆ ಅಲ್ಲ, ನಾನು ಮತ್ತೆ ಪುನರುಚ್ಚರಿಸ್ತೀನಿ, ಹೊಸ ಲಸಿಕೆ ಅಲ್ಲ. ಸುಮಾರು 15-20 ವರ್ಷಗಳಿಂದ ಈ ಲಸಿಕೆ ಖಾಸಗಿ ವಲಯದಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಪರಿಣಾಮಕಾರಿಯಾಗಿ ಗರ್ಭಕೊರಳಿನ ಕ್ಯಾನ್ಸರ್ ತಡೆಗಟ್ಟಬಹುದಾಗಿರೋದ್ರಿಂದ ಮನಗಂಡು ಸರ್ಕಾರದಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಇದನ್ನ ಮೊದಲನೇ ಬಾರಿಗೆ ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಲಾಗಿದೆ. 14 ವರ್ಷ ಯಾವ ಹೆಣ್ಣು ಮಗು ಈ ಲಸಿಕಾ ಅಭಿಯಾನ ಪ್ರಾರಂಭವಾಗುವ ಸಂದರ್ಭದಲ್ಲಿ 14 ವರ್ಷಕ್ಕೆ ಯಾವ ಹೆಣ್ಣು ಮಗು ಕಾಲಿಡುತ್ತೋ, 14 ತುಂಬುತ್ತೋ ಮತ್ತು 15 ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೆ 1 ವರಸೆ, ನಾನು ರಿಪೀಟ್ ಮಾಡ್ತೀನಿ, 14 ವರ್ಷ ತುಂಬಿದ ಮತ್ತು 15ಕ್ಕೆ ಕಾಲಿಡದ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನ 1 ವರಸೆಯನ್ನ ನಾವು ಈ ಅಭಿಯಾನ ರೂಪದಲ್ಲಿ ನೀಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಲಸಿಕೆಯನ್ನ ನೀಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಲಸಿಕೆಯ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೀವಿ. ಲಸಿಕೆಗಳನ್ನ ನಾವು ಕೇವಲ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದರಲ್ಲಿ ನಗರ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ನಾವು ಈ HPV ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಗೋವಿಂದ ಭಟ್ರು ಯಕ್ಷಗಾನದ ಮಹಾನ್ ಚೇತನ ಅಂದು ಪ್ರದೀಪ್ ಕುಮಾರ್ ಕಲ್ಕೂರ ಪಂತೇರು ಕರೆದುಪೋಯಿನ ಯಕ್ಷಗಾನದ ದಶಾವತಾರಿ ಸೂರ್ಯಕುಮಾರ್ ಗೋವಿಂದ ಭಟ್ರಿಗೆ ಕುಡ್ಲಡು ನಡಪಾಯಿನ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮಟು ಆರ್ಪಾತೇರಿಯರು. ಯಕ್ಷನಾಟ್ಯ ಗುರು ಪರಂಪರೆದ ಹಿರಿಯ ವೇಷಧಾರು ಪ್ರಸಂಗಕರ್ತುಲು ರಂಗಸ್ಥಳದ ಸವ್ಯಸಾಚಿ ಕೆ ಗೋವಿಂದ ಭಟ್ ಸೂರ್ಯಕುಮಾರ್ ಮೇರೆಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಕುಡ್ಲದ ಶಾರದಾ ವಿದ್ಯಾಲಯದ ಸಭಾಂಗಣಡು ನಡೆತಂಡೆ. ಯಕ್ಷಗಾನ ಕಲಾವಿದರು, ವಿದ್ವಾಂಸರು, ಅಭಿಮಾನಿಗಳು ಸಭೆಟಿದ್ದು ಯಕ್ಷಗಾನದ ದಶಾವತಾರಿ ಗೋವಿಂದ ಭಟ್ರಿಗೆ ಶ್ರದ್ಧಾಂಜಲಿ ಸಂದಾಯರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಪಾತಿರ್ದು ಗೋವಿಂದ ಭಟ್ರು ಯಕ್ಷಗಾನದ ಮಹಾನ್ ಚೇತನ, ಸಂಸ್ಕೃತಿ ಅರೆಡ್ದು ಕಲ್ತನಗ್ಲೆಂಕ್ಲು ಅರನ ಇಡೀ ಜ್ಞಾನ ಎಂಕ್ಲೆಗೆ ಧಾರೆ ಮೈತಿದ್ದೀರು. ಅರೆಗೆ ಶ್ರದ್ಧಾಂಜಲಿ ಸಂದಾದ ಅರನ ಆತ್ಮಗೂ ಶಾಂತಿ ತಿಕ್ಕಡೆಂದು ಪಂಡಿರು.
ಕೆನರಾ ಕಾಲೇಜಿದ ದುಂಬುದ ಉಪನ್ಯಾಸಕರು ಜಿಕೆ ಭಟ್ ಸೇರಾಜೆ ಪಾತಿರ್ದು 72 ವರ್ಷ ಒಡನಾಟ ಎಂಗ್ರೆ ನಾವು ಆರ ನಾಟ್ಯ ಕಲ್ಪನೆನ ಯಾನ್ನ ತೂತೆ ವಾ ಪದುಕು ವಾ ವೇಷಗೂ ನಲಿಪೋಡು ಪನ್ಪಣವು ಭಟ್ರಿಗೆ ಸರಿಯಾದ ಗೊತ್ತಿತ್ತಿನಂದು ಬಂಡಿರು. ಯಕ್ಷಗಾನ ಕಲಾವಿದರು ಕದ್ರ ನವನಿತ ಶೆಟ್ಟಿ ಪಾತಿರ್ದು ಗೋವಿಂದ ಭಟ್ರಿನ ಬಗೆಟ್ ನೆಂಪು ಮಲ್ತೊಂಡಿರು. ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಯುಗಪುರುಷ ಕಿನ್ನಿಗೋಡಿದ ಬೋನಾಭಿರಾಮ ಉಡುಪ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಕಲಾವಿದರೈನ ಸಂಜಯ್ ಕುಮಾರ್ ಗೋಣಿಬೀಡು, ಭಾಸ್ಕರ್ ರೈ ಕುಕ್ಕುವಳ್ಳಿ, ತೋನ್ಸೆ ಪುಷ್ಕಲ್ ಕುಮಾರ್, ರವಿ ಅಲೆವುರಾಯ ವರ್ಕಾಡಿ, ತಮ್ಮ ಲಕ್ಷ್ಮಣ, ದುಂಬುದ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ ಶರ್ಮಾ, ಮಲ್ಲಿಕಾ ಕಲಾವೃಂದದ ಸುಧಾಕರ್ ರಾವ್ ಪೇಜಾವರ, ಜನಾರ್ದನ ಹಂದೆ ಇಂಚ ಬೇತೆ ಬೇತೆ ವಲಯದ ನಾಯಕರು ಕಲಾವಿದರು ಈ ಪೊರ್ತುಲಿತ್ತೇರು. ಅಷ್ಟೇ ಅಪರಾಧಿಸಲು ಸಾಧ್ಯ. ಅದನ್ನು ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ, ಬೇಸರ ಇದೆ. ಆದರೆ ನಾವೆಲ್ಲ ಸೇರಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿ ದೇವರು ಅವರ ಆತ್ಮಕ್ಕೆ ಸಿಗಬೇಕಂತೇಳಿ ಭಾವಿಸ್ತೀನಿ. ಗೋವಿಂದ ಭಟ್ರು ವೇಷಧಾರಿಯಾಗಿ ಹೆಸರಿಗೆ ಬಂದದ್ದು, ಪ್ರಕಾಶಕ್ಕೆ ಬಂದದ್ದು ಕೊರಗ ಶೆಟ್ಟರು ಕೊಂಡವ ಮೇಳು ಈರ ಸಾಮಾನ್ಯತೇಶ್ವರ. ಕೊರಗ ಶೆಟ್ಟರಿಗೆ ಫೇವರೇಟ್ ವೇಷಧಾರಿ ಗೋವಿಂದ ಭಟ್ರು. ದೊಡ್ಡ ದೊಡ್ಡ ಕಲಾವಿದರು ಆ ಸೆಟ್ಟಿನಲ್ಲಿ. ಮಂಡ್ಯಜ್ಜನ ಭಾಗವತಿಗೆ ಇತ್ತು, ಬಲಿಪರ ಭಾಗವತಿಗೆ ಇತ್ತು. ಎಲ್ಲೇ ಇರಲಿ ಕೊರಗ ಶೆಟ್ಟರು ಟಿಕೆಟ್ ರೂಮ್ನಲ್ಲಿ ಅಥವಾ ಕೂತು ಚೌಕಿಯಲ್ಲಿ ಗೋವಿಂದ ಭಟ್ರ ಪ್ರವೇಶ ಆಗುವಾಗ ಕೊರಗ ಶೆಟ್ಟರು ಬಂದು ನೋಡ್ತಾ ಇದ್ರು. ಇದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಅವರೇ ಬರೆದ ಪ್ರಸಂಗವನ್ನು 60 ವರ್ಷಗಳ ನಂತರ ಅದೇ ಸೆಟ್ಟಲ್ಲಿ ಯಾರೆಲ್ಲ ಕೆಲವರು ವೇಷ ಮಾಡಿದ್ದಾರೆ ಅವರನ್ನು ಸೇರಿಸಿ ಪ್ರದರ್ಶನ ಮಾಡುವ ಅವಕಾಶ ಬಂದಿತ್ತು. ಆ ಪ್ರಸಂಗದ ಪುಸ್ತಕ ನನ್ನ ಸಂಗ್ರಹದಲ್ಲಿ ನನಗೆ ಸಿಕ್ಕಿದ್ದದು. ಆ ಪ್ರಸಂಗವನ್ನು ಮತ್ತೊಮ್ಮೆ ನಾನು ಯಕ್ಷಗಾನ ಅಕಾಡೆಮಿ ಸದಸ್ಯನಾಗಿದ್ದಾಗ ಮುದ್ರಣ ಮಾಡುವ ಸನ್ನಿವೇಶದಲ್ಲಿ ಅವರಲ್ಲಿ ಪ್ರಸ್ತಾಪವನ್ನಿಟ್ಟಾಗ ಅವರೊಬ್ಬ ಸ್ಥಿತಪ್ರಜ್ಞ ಅದರಲ್ಲಿ ಸಂತೋಷವನ್ನು ಪಡಲಿಲ್ಲ, ದುಃಖವನ್ನು ಪಡಲಿಲ್ಲ. ಹೌದಾ ಅಂತ, ನಿಮಗೆ ಈ ಪ್ರತಿಯನ್ನು ಮುಟ್ಟಿಸಬೇಕು, ಅದು ದಿನೇಶನ ಹತ್ರ ಕೊಡು ಎಲೋಶಿಸುವವರೆಗೆ. ಅಂದರೆ ಅವರಲ್ಲಿ ಅದರ ಬಗ್ಗೆ ಪ್ರೀತಿ ಇತ್ತು. ಪುರಭವನಕ್ಕೆ ಬಂದಿದ್ದಾರೆ ಆಟಕ್ಕೆ, ಆದರೆ ಬೇರೆ ಯಾರಾದರೂ ಅವರ ಅಪ್ರಕಟಿತ ಕೃತಿಗಳು ಪ್ರಕಾಶಕ್ಕೆ ಬರ್ತದೆ ಅಂತ ಹೇಳಿ ಆದರೆ ಅದರ ಒಂದು ವೈಖರಿಯೇ ಬೇರೆ ಇರ್ತದೆ. ಗೋವಿಂದ ಭಟ್ರು ಆ ಸ್ವರೂಪದವರು. ಸಾರಿಗೆ ಇಲಾಖೆ ಗೊತ್ತು ಮಲ್ತನ ರೀಚಾರ್ಜ್ ದುಡ್ಡು 1800 ರೂಪಾಯಿ ಮಾತ್ರ ದೆತ್ತನೋಡು ಹೆಚ್ಚಿಗೆ ವಸೂಲು ಮಲ್ತನ ರಾಜ್ಯದೊರ್ಮೆಡು ಪೊರಂಬಾಟ ನಡಪಾವಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಬೊಕ್ಕ ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ ಗುರ್ಕಾರ್ಯರು ಆನಂದಕ್ಕೆ ಸುದ್ದಿ ಕೂಟೋಡು ಪಂತೇರ. ರಾಜ್ಯಡು ಟ್ಯಾಕ್ಸಿ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಗಾಡಿಲೆಗ್ ಸುಪ್ರೀಂ ಕೋರ್ಟ್ ಬೊಕ್ಕ ರಾಜ್ಯ ಸರ್ಕಾರದ ಸೂಚನೆದಂಚ ಪ್ಯಾನಿಕ್ ಬಟನ್ ಪಾಡ್ದು 1 ವರ್ಷ ಕರೆದಿತ್ತದು. ಇತ್ತೆ ಪ್ಯಾನಿಕ್ ಬಟನ್ ಸಾಧನದ ರೀಚಾರ್ಜ್ ಪೂರ್ತು ಬೈದಳು. ರೀಚಾರ್ಜ್ ಮಲ್ಪೆರೆ 1,800 ರೂಪಾಯಿ ಕಟ್ಟುನ ಕಾಸಂದು ಸಾರಿಗೆ ಇಲಾಖೆ ಹೈಕೋರ್ಟ್ ತಿರಿಪಾದಳು. ಅಂಡ ರೀಚಾರ್ಜ್ ಮಲ್ಪೆರೆ 3,800 ರೂಪಾಯಿ ದೆತನೊಂದುಲ್ಲೇರೆಂದು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಬೊಕ್ಕ ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ ಪಂತಂಡು. ಸಂಘದ ಗುರ್ಕಾರ್ಯರು ಆನಂದಕ್ಕೆ ಸುದ್ದಿ ಕೂಟುಡು ಪಾತಿರ್ದು ರೀಚಾರ್ಜ್ ಮಲ್ಪೆರೆ ಗುರ್ತಾರ್ಥ ಇಜ್ಜಂದಿನ ವ್ಯಕ್ತಿಲು 3,800 ರೂಪಾಯಿ ವಸೂಲು ಮಲ್ತೊಂದಿತ್ತದು. ಐಕ್ ಒವ್ವೆ ನಿಘಂಟದ ಚೀಟ್ ಕೊರೊಂದಿಜ್ಜೇರು. ಸಾರಿಗೆ ಇಲಾಖೆ ಗೊತ್ತು ಮಲ್ತನ ರೀಚಾರ್ಜ್ ದುಡ್ಡು 1,800 ರೂಪಾಯಿ ಮಾತ್ರ ದೆತ್ತೊನ್ನಂಚ ಅವಳು ಹೆಚ್ಚು ವಸೂಲು ಮಲ್ಪನೇನು ಇತ್ತೇನೆ ಉಂತಾವಳು. ಇಜ್ಜಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಲೆಡು ಬೊಕ್ಕ ರಾಜ್ಯದೊರ್ಮೆಡು ಪೊರಂಬಾಟ ನಡಪಾವಣೊಂದು ಆರು ಜಾಗೃತೆ ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಆಜರೆ ಸಾರ ಬೊಕ್ಕ ರಾಜ್ಯಡು 4 ಲಕ್ಷ ಟ್ಯಾಕ್ಸ್ ಮ್ಯಾಕ್ಸ್ ಕ್ಯಾಬ್ ಗಾಡಿಲುಲ್ಲ ಮಾತೆರಲ್ನ ಸೇರ್ಸಾದು ಪ್ರತಿಭಟನೆ ಮಲ್ಪೊಂಡು ಆರ್ಪಂಡೇರು. ಈ ಪ್ಯಾನಿಕ್ ಬಟನ್ ಪನ್ಪನವು ಪುದರ್ಗ ಮಾತ್ರ ಒಂದು ಸರಿಯಾದ ಕೆಲಸ ಮಲ್ಪುಜಿ ಐನು ಒತ್ತುನ ಕಂಟ್ರೋಲ್ ರೂಮ್ಗೂ ಸಂದೇಶ ಪೋಪುಜಿ ಐದ ಸಂದೇಶ ಜೋಡಿನ ಕಂಟ್ರೋಲ್ ರೂಮ್ಲ ಇಜ್ಜಿ ಒಂದು ಡಮ್ಮಿ ಸಾಧನ ಅವೈಜ್ಞಾನಿಕ ಉಪಯೋಗ ಇಜ್ಜಂದಿನ ಸಾಧನ. ಸಾರಿಗೆ ಇಲಾಖೆ ಈ ಬಗೆಟ್ ಗುಮನ ಕೊರಡೊಂದು ಆನಂದಕ್ಕೆ ಪಂಡೇರು. ಅಸೋಸಿಯೇಷನ್ ಒತ್ತುಗುರ್ಕಾರ್ಯರು ಹರೀಶ್, ನಾಗೇಶ್ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸುದ್ದಿ ಕೂಟುಡಿತ್ತೇರು. ರೀಚಾರ್ಜ್ಗೆ 1,800 ರೂಪಾಯಿ ನೀವೇ ಕೊಟ್ಟಂತ ರೇಟ್ ಅನ್ನು ಬಿಟ್ಟು ಇಲ್ಲಿರುವಂತ ಅನಾಮಧೇಯ ವ್ಯಕ್ತಿಗಳು ಅಥವಾ ಅನಾಮಧೇಯವಾದಂತಹ ಅಂಗಡಿಗಳ ಏನು ಪ್ಯಾನಿಕ್ ಬಟನ್ ಫಿಟ್ ಮಾಡ್ತಾರ ಏಜೆಂಟ್ಗಳು, ಅವರು 3,800 ತಗೊಳ್ತಾ ಇದ್ದಾರೆ. ಅವರಲ್ಲಿ ವಿಚಾರ ಮಾಡಿದ್ರೆ ನಾವು ಯಾರು ಹೇಳಿದ್ದಾರೆ ಏನಂತ ಹೇಳಿ ನಾವು ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ 30 ಕಿಲೋಮೀಟರ್ ಇರುವ ಕೇರಳಕ್ಕೆ ಹೋಗಿ ನಾವು ಫಿಟ್ ಮಾಡ್ಕೊಂಡ್ರೆ ಇವರಿಗೆ ಅದು ಆಗುದಿಲ್ಲ. ಬೇರೆ ರಾಜ್ಯದಲ್ಲಿ ನಾವು ಫಿಟ್ ಮಾಡ್ಕೊಂಡು ಬರ್ಬೋದಲ್ವಾ ಅಂತ ಹೇಳಿದ್ರೆ ಅಲ್ಲಿ ಆಗುದಿಲ್ಲ. ಅಲ್ಲಿ ಫಿಟ್ ಮಾಡಿದ್ದು ನಮ್ಮ ರಾಜ್ಯಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ನಾವು ಆಲ್ರೆಡಿ ಫಿಟ್ ಮಾಡಿಕೊಂಡಿದ್ದಕ್ಕೆ ಮತ್ತೆ ಅದನ್ನು ಅಳವಡಿಸಿಕೊಳ್ಬೋದಲ್ಲ ಅಂತ ಹೇಳಿದ್ರೆ ಅದು ಕೂಡ ಆಗುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ
ಇಲ್ಲಿ ಹೇಳಿದವರೇ ಆಗ್ಬೇಕು. ಆದ್ರೆ ದುರದೃಷ್ಟ ಅಂತ ಹೇಳಿದ್ರೆ ಒಂದು ಎಲ್ಲಿಯ ತನಕ ಒಂದು ಮಂಗ ಮಾಡುದು ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇರಳ ರಾಜ್ಯದವನೇ ಸರ್ವಿಸ್ ಇಲ್ಲಿಗೆ ಕೊಡ್ತಾ ಇರುವಂತದ್ದು. ಇದ್ರಲ್ಲಿ ಇದೆ 12 ಕಂಪನಿಗಳ ಹೆಸರನ್ನು ಹಾಕಿದ್ದೇನೆ, ಅದ್ರಲ್ಲೊಂದು ಕೇರಳದಿಂದ ಒಂದು ಸಪ್ಲೈ ಆಗ್ತಾ ಇದೆ, ಅವನೇ ಇಲ್ಲಿ ಏಜೆಂಟ್ಗಳಿಗೆ ಸಪ್ಲೈ ಮಾಡ್ತಾ ಇರುವಂತದ್ದು. ಆದ್ರೆ ನಾವು ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಬರ್ಲಿಕ್ಕಿಲ್ಲ. ಅದೇನೇ ಇರ್ಲಿ, ಇಷ್ಟು ಆದ ಮೇಲೆ ಕೂಡ ಜನರ ಸುರಕ್ಷತೆ ಅಥವಾ ನಮ್ಮ ಚಾಲಕರ ಸುರಕ್ಷತೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ನನ್ನದು. ನಾವು ಕೂಡ ಅದನ್ನು ಒಪ್ಪಿದ್ದೇವೆ, ಇರ್ಲಿ ಅದು ಬೇಕು, ಜನರಿಗೆ ಒಂದು ಸುರಕ್ಷತೆ. ನಮ್ಮಿಂದ ತೊಂದರೆಗಳು ಇಷ್ಟರವರೆಗೆ ದೇವರ ದಯದಿಂದ ಟ್ಯಾಕ್ಸಿಗಳಿಂದ ಮ್ಯಾಕ್ಸಿ ಕ್ಯಾಬ್ಗಳಿಂದ ಎಲ್ಲೂ ಆಗಿಲ್ಲ. ನಿರ್ಭಯ ಹತ್ಯೆ ಆಗಿರುವಂತದ್ದು ಬಸ್ಸಿನಲ್ಲಿ ಆಗಿರುವಂತದ್ದು ಡೆಲ್ಲಿಯಲ್ಲಿ. ಅದಕ್ಕೆ ಪರ್ಯಾಯವಾದಂತ ಏನೋ ವ್ಯವಸ್ಥೆಗಳನ್ನು ಮಾಡಬಹುದಿತ್ತು. ಆದ್ರೆ ತರಾತುರಿಯಲ್ಲಿ ಜ್ವರ ಬಂದವನ ಮೂಗನ್ನೇ ಕೊಯ್ಯುವಂತ ರೀತಿಯಲ್ಲಿ ಸರ್ಕಾರ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ, ನಮ್ಮ ಮೇಲೆ ಒಂದು ಹೇರಿಕೆ ಅಂತ ಹೇಳಬಹುದು. ಸದಸ್ಯರು ಪ್ರೀತಿ ವಿಶ್ವಾಸಡು ಕಟ್ಟದನ ಸ್ತ್ರೀ ಶಕ್ತಿ ಗುಂಪು ಪೊಂಜಲಿನ ಬದುಕನ್ನು ಬದಲ್ತದನೆಂದು ಬಂಟ್ವಾಳದ ಸಿಡಿಪಿಯು ಮಮತಾಜ್ ಪಂತೇರ ಬಿಸಿ ರೋಡ್ ಅಂಬೇಡ್ಕರ್ ಭವನಡು ಆರು ಬೇಟಿ ಬಚಾವು ಬೇಟಿ ಪಡಾವು ಮಾಹಿತಿ ಕಾರ್ಯಾಗಾರ ಉದಿಪನ ಮಲ್ತದ ಆರು ಪಾತೇರಿಯರು. ಪೊಂಜು ಬೊಕ್ಕ ಜೋಕ್ಲನ ಅಭಿವೃದ್ಧಿ ಇಲಾಖೆ ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟ ಬಂಟ್ವಾಳದ 2025-26 ಸಾಲದ ವರ್ಷದ ಮಹಾಸಭೆ ಬೊಕ್ಕ ಪೊಂಜು ಬೊಕ್ಕ ಜೋಕ್ಲನ ಅಭಿವೃದ್ಧಿ ಇಲಾಖೆ ಪುರುಬಾರೆ ಅಭಿವೃದ್ಧಿ ಯೋಜನೆ ಬಂಟ್ವಾಳ ಉಂದೆತ ಒಟ್ಟು ಸಿರಿಗೆಡು ಬೇಟಿ ಬಚಾವೋ ಬೇಟಿ ಪಡಾವೋ ಮಾಹಿತಿ ಕಾರ್ಯಾಗಾರ ಬಿಸಿ ರೋಡ್ದ ಬಿಆರ್ ಅಂಬೇಡ್ಕರ್ ಭವನೋಡು ನಡೆತದೆ. ಬಂಟ್ವಾಳ ಸಿಡಿಪಿಒ ಮಮತಾಜ್ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರಿದೆ. ಸದಸ್ಯರು ಪ್ರೀತಿ ವಿಶ್ವಾಸಡು ಕಟ್ಟದನ ಸ್ತ್ರೀ ಶಕ್ತಿ ಗುಂಪು ಪೊಂಜಲಿನ ಬದುಕನ್ನು ಬದಲ್ತದಂಡು ಪೊಂಜನಕ್ಲು ಸ್ವಂತ ಕರಡು ಉಂತುನ ಬದುಕು ನಡಪಾನಗ ಪಣವುಡು ಗಟ್ಟಿಮುಟ್ಟು ಆವೇರು ಪಂಪನ ಉದ್ದೇಶುಡು ಸರಕಾರದು ಪಾಕ ಸ್ವಂತ ಉದ್ಯಮಲೆಗ್ ಅವಕಾಶಗಳನ್ನು ಒದಗಾವನುಂಡು ಪಂಡಿರು. ಬ್ಲಾಕ್ ಸೊಸೈಟಿ ಗುರ್ಕಾರ್ದಿ ಜಯಂತಿ ಗುರ್ಕಾರ್ಮೆಡ್ ನಡತ್ನ ಸಭೆಟ್ ಎಸಿಡಿಪಿಒ ಶಾಲಿನಿ ವರ್ಷದ ವರದಿ ಮುದಿಯರು ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿದ ಲೆಕ್ಕತುವನ್ನ ಮಾಲಿನೇರಿನ ಸಭೆಟ್ ಗುರ್ತು ಮಲ್ತದು ಮರ್ಯಾದೆ ಸಂದೇತ ಮಲ್ತೇರು. ಮಹಾಸಭೆಡ್ದು ಬೊಕ್ಕ ಹೊಸ ಕಾರ್ಯಕಾರಿಣಿ ಸಮಿತಿ ಸದಸ್ಯರನ್ನ ಅಜಪು ಕಾರ್ಯ ನಡತನ ಒತ್ತು ಗುರ್ಕಾರ್ದಿ ಜಯಂತಿ ಎಸ್ ಪೂಜಾರಿ ಪಣವ್ ಗುರ್ಕಾರ್ದಿ ವಿದ್ಯಾ ಶೆಟ್ಟಿ ಕಾರ್ಯಕ್ರಮ ಇತ್ತೇರು. ಕುಡ್ಲದ ಪದವು ಕುಲಶೇಖರಡು ಶ್ರೀ ಶನೇಶ್ವರ ದೇವಸ್ಥಾನ ಕಟ್ಟೊಂದಿತ್ತಿದೆ. ಕುಡ್ಲ ತೆನ್ಕೈ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತಿರ್ನ ಅನುದಾನಡು ದೇವಸ್ಥಾನದ ಎದುರ್ದ ಮಾರ್ಗವು ಕಾಂಕ್ರೀಟ್ ಪಾಡಿರಗಾದು ಭೂಮಿಗರ್ತದ ಮೂರ್ತ ನಡಪಾದಿರು. ಕುಡ್ಲದ ಪದವು ಕುಲಶೇಖರಡು ಶ್ರೀ ಶನೇಶ್ವರ ದೇವಸ್ಥಾನ ಕಟ್ಟೊಂದಿತ್ತಿದೆ. ಏಪ್ರಿಲ್ 1824 ಮುಟ್ಟ ಪ್ರತಿಷ್ಠೆಯ ಬ್ರಹ್ಮಕಲಶ ನಡಪೆರೆಯುತ್ತಿದೆ. ಕುಡ್ಲ ತೆನ್ಕೈ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತಿರ್ನ ಅನುದಾನಡು ದೇವಸ್ಥಾನದ ಎದುರದ ಮಾರ್ಗವು ಕಾಂಕ್ರೀಟ್ ಪಾಡಿರಗಾದು ಮೂರ್ತದ ಕಾರ್ಯಕ್ರಮ ನಡೆತ್ತದೆ. ಭೂಮಿಗರ್ತದ ಮಾರ್ಗದ ಕೆಲಸಗೂ ಚಾಲನೆ ಕೊರಿಯರು. 34ನೇ ಶಿವಬಾಗ್ ವಾರ್ಡ್ದ ದುಂಬುದ ಕಾರ್ಪೊರೇಟರ್ ಕಾವ್ಯ ನಟರಾಜ್ ಗುದ್ದಲಿ ಪೂಜೆ ನಡಪಾಯರು. ಶನೇಶ್ವರ ದೇವಸ್ಥಾನ ಕಟ್ಟಣ ಸಮಿತಿ ಗುರ್ಕಾರ್ಯರು ಕದ್ರ ನವನೀತ ಶೆಟ್ಟಿ, ಹಿಂದೂ ಯುವ ಸೇನೆ ನಾಯಕರು ಭಾಸ್ಕರ್ ಚಂದ್ರ ಶೆಟ್ಟಿ, ಕಿಶೋರ್ ಕೊಟ್ಟಾರಿ, ಈ ದುಂಬುದ ಪಾಲಿಕೆ ಸದಸ್ಯರು ಶಕೀಲಾ ಕಾವ, ಮಂದಿರ ಸೇವಾ ಸಮಿತಿದ ರಾಮಚಂದ್ರ ಈ ಪೊರ್ತುಲಿದ್ದೇರು. ಶನೇಶ್ವರ ಮಂದಿರದ ಹತ್ತಿರದ ರಸ್ತೆಯ ಗುದ್ದಲಿ ಪೂಜೆ ಇವತ್ತು ನಡೀತಾ ಇದೆ. ನಮ್ಮ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ಅನುದಾನವನ್ನು ಒದಗಿಸಿದ್ದಾರೆ. ಇಡೀ ಮಂಗಳೂರು ನಗರದ ಅಭಿವೃದ್ಧಿ, ದೇವಸ್ಥಾನಗಳ ಅಭಿವೃದ್ಧಿ, ಭಜನಾ ಮಂದಿರಗಳ ಅಭಿವೃದ್ಧಿ, ದೈವಸ್ಥಾನಗಳ ಅಭಿವೃದ್ಧಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಇಡೀ ಮಂಗಳೂರಿನಲ್ಲಿ ನಡೆದಿದೆ. ಇವತ್ತು ನಮ್ಮ ಶನೇಶ್ವರ ಮಂದಿರದ ಎದುರುಗಡೆಯ ಕಾಂಕ್ರೀಟೀಕರಣಕ್ಕೆ ವೇದವ್ಯಾಸ ಕಾಮತ್ ಶಾಸಕರು ನಮಗೆ ಅನುದಾನವನ್ನು ಒದಗಿಸಿದ್ದಾರೆ. ಇವತ್ತಿನ ಈ ಸಭೆಯಲ್ಲಿ ಸ್ಥಳೀಯ ಕಾರ್ಪೊರೇಟರು ಈ ಕಾಂಕ್ರೀಟ್ನ ಅನುದಾನವನ್ನು ಒದಗಿಸಲಿಕ್ಕೆ ಪ್ರಯತ್ನ ಪಟ್ಟವರು ಶಿವಬಾಗ್ ವಾರ್ಡ್ನಲ್ಲಿ 34ನೇ ಶಿವಬಾಗ್ ವಾರ್ಡ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಿಂದೂ ಯುವ ಸೇನೆ ಆಶ್ರಿತ ಶನೀಶ್ವರ ದೇವಸ್ಥಾನ ಪದವು ಕುಲಶೇಖರದ ಶನೈಶ್ವರ ದೇವಸ್ಥಾನದ ನಿರ್ಮಾಣ ಕಾರ್ಯ ಆವೊಂದುಂಡು. ಏಪ್ರಿಲ್ 18 ತಾರೀಕು ಮುಟ್ಟ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಅಟ್ಟಣೆಲ್ ನಡೆತೊಂದುಂಟು. ಪದವು ಕುಲಶೇಖರದ ಈ ಪ್ರದೇಶಗೆ ನಮ್ಮ ಕುಲಶೇಖರ ಪೋಸ್ಟ್ ಆಫೀಸಿದ ಆ ಜಾಗ ಹಿಡಿದು ಇಡೀ ಮುಟ್ಟ ಬರಿಯರ ಸುಮಾರು ಒಂಜಿ 100 ಮೀಟರ್ ದಾತ ದೂರ. ಪದವು ಮೇಗಿನ ಮನೆ ಸಾದಿಡೆ ದುಂಬರೋಡು ಅಲ್ಪಡ್ದು ಆ ಪದವು ಮೇಗಿನ ಮನೆ ಸಾದಿಡ್ದು ಬೊಕ್ಕ ಒಂಜಿ ಉಲಾಯಿಗೆ ಒಂಜಿ 50 ಮೀಟರ್ ದಾತ ರಸ್ತೆಗೆ ಕಾಂಕ್ರೀಟ್ ಪಾಡ್ನಂಚಿನ ಒಂಜಿ ವ್ಯವಸ್ಥೆನೆ
ಸನ್ಮಾನ್ಯ ವೇದವ್ಯಾಸ ಕಾಮತಿರು ನಮ್ಮ ಶಾಸಕರು ಮಲ್ದೇರು ಆರು ನಮ್ಮ ಶನೀಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರಲಾದ ಉಳ್ಳೇರು ಕುಡ್ಲ ಅಡ್ಯಾರ್ದ ಅಡ್ಯಾರ್ಗುತ್ತು ಜುಮಾದಿ ಬಂಟ ಧರ್ಮ ಚಾವಡಿದ ಒಕ್ಕಿಲ್ ಬೊಕ್ಕ ಧರ್ಮದೈವರನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬುಧವಾರ ನಡೆತದೆ ಶುಕ್ರವಾರ ಬೈಯಡ್ದ ಬೊಕ್ಕ ಧರ್ಮ ನೇಮ ನಡಪೆರ ಉಂಡು ಕುಡ್ಲ ಅಡ್ಯಾರ್ದ ಅಡ್ಯಾರ್ಗುತ್ತು ಜುಮಾದಿ ಬಂಟ ಧರ್ಮ ಚಾವಡಿದ ಒಕ್ಕಿಲ್ ಧರ್ಮದೈವರಿನ ಪಿರ ಪ್ರತಿಷ್ಠೆ ಧರ್ಮ ನೇಮದ ಕಾರ್ಯಕ್ರಮಗಳು ಮಾರ್ಚ್ 24 26 ಮುಟ್ಟ ನಡೆದುಂಡು ಬುಧವಾರ ಒಕ್ಕಿಲ್ ಬೊಕ್ಕ ಪಿರ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತದು ಕಾಂಡೆ ವಾಮಂಜೂರು ಅನಂತ ಪದ್ಮನಾಭ ಉಪಾಧ್ಯಾಯರನ ಪೌರೋಹಿತ್ಯಡು ಗಣಪತಿ ಹೋಮದಿದ್ದು ಧರ್ಮ ಚಾವಡಿದ ಒಕ್ಕೆಲಾಂಡು ಪೀಠುಡು ದೈವಲನ್ನು ಪಿರ ಪ್ರತಿಷ್ಠೆ ಮಲ್ತದು ಕಲಶಾಭಿಷೇಕ ನಡೆತಲು ಪರ್ವ ಕರಿತು ನಡೆದ ಬೊಕ್ಕ ದೈವ ದರ್ಶನ ನಡೆತಲು ಕೊಂಡಿಯೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿರ ಆಶೀರ್ವಚನ ಕುರಿಯರೆ ಮಧ್ಯಾಹ್ನ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡು ಅಡ್ಯಾರ್ಗುತ್ತು ಯಜಮಾನಿಯರು ವಿಶ್ವನಾಥ ಶೆಟ್ಟಿ ಬೊಕ್ಕ ಕುಟುಂಬದಕ್ಕಲು ಅಡ್ಯಾರ್ಗುತ್ತು ಫ್ಯಾಮಿಲಿ ಟ್ರಸ್ಟ್ದ ಗುರುಕಾರ್ಯರು ಸುರೇಂದ್ರ ಕಂಬಳಿ ಪ್ರಧಾನ ಕಾರ್ಯಂತರಿ ಶಿವರಾಜ್ ಶೆಟ್ಟಿ ಪಣವ ಗುರುಕಾರ್ಯರು ಜಯಶೀಲ ಅಡ್ಯಂತಾಯ ಬೊಕ್ಕ ಸದಸ್ಯರು ಧರ್ಮಚಾವಡಿ ಒಕ್ಕಿಲ ಬೊಕ್ಕ ಧರ್ಮನಿಯಮ ಸಮಿತಿದ ಗುರುಕಾರ್ಯರು ಮಾಧವ ನಾಯ್ಕ್ ಪ್ರಧಾನ ಕಾರ್ಯಂತರು ಪುರುಷೋತ್ತಮ ಭಂಡಾರಿ ಕಾರ್ಯಂತರು ಅಜಿತ್ ಶೆಟ್ಟಿ ಬೈದ್ಯ ಗುತ್ತು ಮೂಡಡ್ಯಾರ್ಗುತ್ತು ನಡಿಗುತ್ತು ಮಿತ್ತಕಿಲೆ ತಜಿಪೋಡಿ ಬರ್ಕೆ ಬಂಡಾರಿಂಜ ಮುಂಡಶೆಟ್ಟಿ ಜಾಗೆ ಉಗ್ಗ ಮುದ್ದರನ ಇಲ್ಲದಕ್ಲು ದೈವರಿನ ಪೂಜಾರ್ಲೈನ ಅಮ್ತ ಕಾಂತು ತಿಮ್ಮ ಮುಂಡ ಜತ್ತಿ ಬೊಕ್ಕ ಊರ ಪರವೂರ ದೈವ ಭಕ್ತರಿ ಪೊರ್ತು ಎತ್ತೇರು 27 ಗುರುವಾರ ಕಾಂಡೆ ಮುಡಿಪು ಅರ್ಸಯ ಬೈಯಗು ಸತ್ಯದೇವತೆ ಕೋಲ 27 ಶುಕ್ರವಾರ ಬಯ್ಯ ಮೂಜರ ಗಂಟೆ ಹಿಡಿದ ಬೊಕ್ಕ ಮೈಸಂದಾಯ ಜುಮಾದಿ ಬಂಟ ವೈದ್ಯನಾಥ ಬೊಕ್ಕ ಕಾಂತೇರಿ ಜುಮಾದಿ ಬಂಟ ದೇವಲಿಗೆ ಧರ್ಮ ನೇಮ ನಡಪೆರ ಉಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ಹೊಂದಿತ್ತ ವಗ್ಗ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಡಬೊಟ್ಟು ವಗ್ಗದ ನಿಲೆಟ್ ಕಾಡಬೊಟ್ಟದ ಬಡವೆರಾದಪ್ಪನ ರಮಣಿ ಪನ್ಪುನ ಪೊಂಜನ ಇಲ್ಲನು ಶ್ರಮದಾನೋಡು ರಿಪೇರಿ ಮಲ್ತದೇರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ಹೊಂದಿತ್ತ ವಗ್ಗ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಡಬೊಟ್ಟು ವಗ್ಗದ ನೆಲೆಟ್ ಕಾಡಬೊಟ್ಟದ ಬಡವೆರಾದಪ್ಪನ ರಮಣಿ ಪನ್ಪುನ ಪೊಂಜನ ಇಲ್ಲನು ಶ್ರಮದಾನೋಡು ರಿಪೇರಿ ಮಲ್ತದಂಡ ಭಾರಿ ಬಡಪತ್ತದ ಕುಟುಂಬ ಆದಿತ್ತದ ರಮಣಿ ಮಗಿ ಮಗಳು ಬೊಕ್ಕ ಪುಲ್ಯಲೆನ ಒಟ್ಟುಗು ವಾಸ ಮಲ್ತೊಂದುಲ್ಲೇರು ಇಲ್ಲಡೆ ಆಧಾರ ಕುಂದ ಆದಿತ್ತನ ಮಗೆ ಮಾನಸಿಕವಾದ ಆರೋಗ್ಯ ಸರಿ ಇಜ್ಜಂದೆ ಇತ್ತದ ಮರಿಯಲುಡು ಬೂರನ ಸ್ಥಿತಿತ್ತಿನ ಇಲ್ಲಿನ ಕರಿನ ಸರ್ತಿ ಶೌರ್ಯ ಕೂಟದ ಸದಸ್ಯರು ಟರ್ಪಲ್ ಪಾಡದ ವ್ಯವಸ್ಥೆ ಮಲ್ತು ಕುಡ್ದಿತ್ತೇರು ಈ ಸರ್ತಿ ಮರಿಯಲ ಶುರು ಆಪ್ ನಡೆದುಂಬೆ ಉದ್ಯಮಿ ಆಲಂಪುರಿ ಗುತ್ತದ ಯಜಮಾನೆ ಶ್ರುತಾಂಜನ ಜೈನಿರ್ನ ಪಣವುದ ಸಾಯಡು ಕಾರ್ಯಕರ್ತರು ಮಾತಾ ಸೇರ್ದು ಇಲ್ಲ ರಿಪೇರಿ ಮಲ್ತದೇರು ಶ್ರಮದಾನೋಡು ಶೌರ್ಯ ಘಟಕದ ಪ್ರತಿನಿಧಿ ಪ್ರವೀಣ್ ಸಂಯೋಜಕರು ರೇಖಾ ಇಂಚ ಸದಸ್ಯರಿದ್ದಾರೆ ಇಲ್ಲ ರಿಪೇರಿಗೆ ಸಾಕಾರ ಕೋರ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸದಸ್ಯರಿಗೆ ರಮಣಿ ಸೊಲ್ಮೆ ಸಂದಾದಿರು ಸ್ವಾಮಿ ಎಂಕ್ ಮಾತ ಎಂಕ್ ಫುಲ್ಲು ಬಿದ್ದ ಕಜ್ಜಾನೆಲ್ಲ ಮತ್ತೆ ಜಾರಿದು ಬೋಪಿಲಕ್ಕೆ ಇರ್ತದೆ ఆయన మాత ఊరు గ్రామాల దాకా మాత బాకి దాంట్లో మాత అంత వస్తుంది సరి మాత కొంచెం కొంచెం కొరియర్ ఎంక అక్కలేని కొంచెం దేరు బయట పోయినట్టు బయట అక్కలే ఆశీర్వాద అక్కలేని దేరు అడ్డమంత కొరడు గురువు అక్కలేని మాతేరు అక్కలేని అడ్డమంత కొరడు అక్కలేని స్వామి ಕುಡ್ಲದ ಪದವು ಕುಲಶೇಖರದ ಶ್ರೀ ಶನೇಶ್ವರ ದೇವಸ್ಥಾನೋಡು ಏಪ್ರಿಲ್ 17 24 ಮುಟ್ಟ
ಪಾಪೆ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ನಡಪೆರೆತದು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರುಕಾರ್ಮಿಡು ಒತ್ತು ಸಮಿತಿ ಕಟ್ಟುನ ಬಗೆಟ್ ಸಭೆ ನಡಪಾದೇರು. ಕುಳ್ಳದ ಪದವು ಕುಲಶೇಖರಡು ಹಿಂದೂ ಯುವ ಸೇನೆದ ನೀಲಿಟ್ಟು ಶ್ರೀ ಶನೇಶ್ವರ ದೇವಸ್ಥಾನ ಕಟ್ಟೊಂದಿತ್ತದು ಏಪ್ರಿಲ್ 17 ಮುಟ್ಟ ಪಾಪೆ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ನಡಪಾಯರ ಅಟ್ಟಣೆ ಆವೊಂದುಂಡು. ಆ ಲೆಕ್ಕುಡು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರುಕಾರ್ಮಿಡು ಒತ್ತು ಸಮಿತಿ ಕಟ್ಟುನ ಸಭೆ ನಡತ್ತಂಡು. ಸಭೆಟ್ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಮಹೇಶ್ ಶೆಟ್ಟಿ ತೆಳ್ಳಾರ ಬೊಕ ಸಚ್ಚಿದಾನಂದ ಶೆಟ್ಟಿ ಮುನ್ನಲಾಯಿ ಗುತ್ತುದಾರೆನ ದುಂಬಾಳ್ತಿಡು ಬೊಂಬೈ ಸಮಿತಿ ಕಟ್ಟುಂಡು ಒಂದು ಪಡ್ಡೇರು. ಮಾಮಲ್ಲ ಪುದೆಕಾಣಿಕೆ ಮೆರವಣಿಗೆ ಸಮಿತಿ ಗುರುಕಾರ್ಯರು ಗಿರಿಧರ ಶೆಟ್ಟಿ ಪಾತಿರ್ದು ಸಮಿತಿ ತಿರಿಪವನ ವಸ್ತುಲು ಬೊಕ ದೇವಸ್ಥಾನವು ಉಪಯೋಗ ಆಪುನ ಸಾಧನಲಿನ ಪುದೆಕಾಣಿಕೆ ಆದ ಸಮರ್ಪಣೆ ಮಲ್ಪಡು ಒಂದು ಭಿನ್ನಾಯ್ತೊಂಡೇರು. ಹಿಂದೂ ಯುವ ಸೇನೆ ಕೇಂದ್ರ ಸಮಿತಿದ ಭಾಸ್ಕರ ಚಂದ್ರ ಶೆಟ್ಟಿ ಪಾತಿರ್ದು ಏಪ್ರಿಲ್ 17 ಮುಟ್ಟ ಧಾರ್ಮಿಕ ಕಾರ್ಯಕ್ರಮಲಿನ ಒಟ್ಟುಗು ನಾಟಕ ಯಕ್ಷಗಾನ ನಲಿಕೆ ಸಂಗೀತ ಭಜನೆದ ಬುಡಂದೆ ನುಪು ಪ್ರಸಾದ ನಡಪೆರೆ ಉಂಡು. ಈ ಧಾರ್ಮಿಕ ಕಾರ್ಯಕ್ರಮಟು ಪಕ್ಷಭೇದ ಮರತದು ಮಾತೆರ್ಲ ಪಾಲ್ದೆತ್ತನೋಡು ಒಂದು ಪಂಡೇರು. ಲೆಪ್ಪೋಲೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಸ್ವರೂಪ ಜಾಗಿದ ತೊನ್ನ ಬಗೆಟ್ ಸಭೆಟ್ ಸರಿಯಾದ ಸಮಾಲೋಚನೆ ಮಲ್ತೇರು. ದೇವಸ್ಥಾನ ಕಟ್ಟುನ ಸಮಿತಿ ಗುರುಕಾರ್ಯರು ಕದ್ರ ನವನೀತ ಶೆಟ್ಟಿ ಬ್ರಹ್ಮಕಲಶದ ಇಡೀ ವಿವರ ಕೊರಿಯರು. ರಡ್ಡು ಸಮಿತಿಲಿನ ಪದಾಧಿಕಾರಿಲೈನ ಮೋನಪ್ಪ ಭಂಡಾರಿ, ರಾಮಚಂದ್ರ ಚೌಟ ಪದವು, ಕಿಶೋರ್ ಕೊಟ್ಟಾರಿ, ಯಶೋಧರ ಚೌಟ ಒತ್ತು ಸಮಿತಿಲಿನ ಮುಖ್ಯಸ್ಥರು, ಹಿಂದೂ ಯುವ ಸೇನದ ನಾಯಕರು, ಹಿಂದೂ ಯುವ ಸೇನಾ ಶಾಖೆದ ನಾಯಕರು, ಊರ್ದ ಭಕ್ತರು ಈ ಪುರ್ತುಡಿತ್ತೇರು. ಕುಡ್ಡದ ಬಜಲ್ ಕಾವುಬೈಲ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ಅಂಗರೆ ರೇವತಿ ರಾಘವ ಪೂಜಾರಿ ಬೊಕ್ಕ ಜೋಕ್ಲಿನ ಲೆಕ್ಕಡು ಕಟೀಲ ಆಟದ ಮೇಳುಡ್ದು 10ನೇ ವರ್ಷದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂದೆ. ಕುಡ್ಲದ ಬಜಲ್ ಕಾವುಬೈಲ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಅಂಗನಡು ಅಂಗರೆ ಬಜಲ್ ಕಾವುಬೈಲ್ದ ರೇವತಿ ರಾಘವ ಪೂಜಾರಿ ಬೊಕ್ಕ ಜೋಕ್ಲಿನ ಲೆಕ್ಕಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳುಡ್ದು 10ನೇ ವರ್ಷದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಆಟಣೆ ಮಲ್ತಿದ್ದೇರು. ಬೈಯಗ್ ಮೇಳದ ದೇವೇರ್ನ ಮೆರವಣಿಗೆ ನಡಪಾದು ಐದು ಬೊಕ್ಕ ಚೌಕಿ ಪೂಜೆ ಕರಿತದು ಕಲಾವಿದರಿಗೂ ಸೇವಕರ್ತುಲಿಗೆ ಪ್ರಸಾದ ಕೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಶುರುವಾಂಡು. ಬಜಾಲ್ ಕಾವುಬೈಲು ಬೊಕ್ಕ ಸುತ್ತಮುತ್ತ ಊರುಲಿನ ಆಟದ ಅಭಿಮಾನಿರು, ಶ್ರೀ ಕ್ಷೇತ್ರ ಕಟೀಲ್ದ ಭಕ್ತಿರು, ಸೇವಾ ಕರ್ತುಲೈನ ರೇವತಿ ರಾಘವ ಪೂಜಾರಿ ಬೊಕ್ಕ ಜೋಕುಲು ಅಕ್ಲಿನ ಕುಟುಂಬದಕ್ಲು ಮೇಳದ ದೇವೇರ್ನ ಪ್ರಸಾದದ ತಂದು ಆಟ ತುಯ್ಯರು. ಬಂಟ್ವಾಳ ನಂದನ ಬಿತ್ಲು ವೈದ್ಯನಾಥ ಅರಸು ಜುಮಾದಿ ಬಂಟ ದೇವಸ್ಥಾನದ ವರ್ಷಾದಿ ಜಾತ್ರೆದಲ್ಲಿ ಕೊಡು ಅಂಗಾರೆ ಕೋರಿಗುಂಟ ನಡೆತಂದೆ. ಭೂತರಾದನಿಡು ಕೈಲ್ ಕಡಪನ ಬೊಕ್ಕ ಕೋರಿಗುಂಟ ನೇಮ ಜಾತ್ರೆಗೆ ಮೂರ್ತ ಮಲ್ಪನ ಕಟ್ಟು ಸಂಪ್ರದಾಯ ಆದಿತ್ತದು ರಾಜನ್ ದೈಯುಲಿನ ವರ್ಷಾದಿ ನೇಮುಡು ದುಂಬತ್ತ ಈ ಆಚರಣೆ ನಡಪುಂಡು. ಬಂಟ್ವಾಳ ನಂದನ ಬಿತ್ಲು ವೈದ್ಯನಾಥ ಅರಸು ಜುಮಾದಿ ಬಂಟ ದೇವಸ್ಥಾನದ ವರ್ಷಾದಿ ಜಾತ್ರೆದಲ್ಲಿ ಕೊಡು ಅಂಗಾರೆ ಕೋರಿಗುಂಟ ನಡಪಾಯರು.
ದೈವಸ್ಥಾನದ ಆಡಳಿತ ಸಮಿತಿ ಕುರ್ಕಾರ್ಯರು ಗಣೇಶ್ ಸುವರ್ಣ ತುಂಬೆ, ದೈವಸ್ಥಾನ ಮನೆತನದ ವಿಶ್ವನಾಥ ಪೊಣ್ಣಂಗಿಲಗುತ್ತು, ಲೋಕೇಶ್ ಬಂಗೇರ ಗಾಣದ ಪಡಪು, ಲೋಕನಾಥ ಬಡಕೊಟ್ಟು, ಸಂಜೀವ ಪೆಲತ್ತಿಮಾರ ಬೊಕ ಭಕ್ತಿರಿ ಪೊರ್ತುಲಿತ್ತೇರು. ಕುಡ್ಲ ಅತ್ತವರ ಬೊಲ್ಕಲ್ ಗ್ರಾಮದ ದೈವರಾಜಕೋಟದ ಬಬ್ಬುಸ್ವಾಮಿ ದೈವಸ್ಥಾನಡು ಮಾರ್ಚ್ 28-31 ಮುಟ್ಟ ವರ್ಷದ ನೇಮ ನಡಪೆರೊಂಡು. 28ಕ್ಕೆ ಶನಿವಾರ ಕಾಂಡೆ ಭಂಡಾರ ಏರ್ದು ರಾಜಂದ ಗುಳಿಗನ ಕೋಲ, ರಾತ್ರಿ ಕೋಟಿದ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ, 29ಕ್ಕೆ ರಾತ್ರಿ ಪಂಜುರ್ಲಿ ಬಂಟ ಬೊಕ್ಕ ಮಾಯಾಲು ದೈವಲಿನ ನೇಮ, 30ಕ್ಕೆ ಬೈಯಗ್ ಸುಬ್ಬಿ ಗುಳಿಗನ ಕೋಲ, ರಾತ್ರಿ ಬಬ್ಬುಸ್ವಾಮಿ ದರ್ಶನ, ಸುಬ್ಬಿಯಮ್ಮ ನೇಮ, 31ಕ್ಕೆ ಪುಲ್ಯಕಾಂಡೆ ಧರ್ಮದಿಯೋದ ನೇಮ, ಮಧ್ಯಾಹ್ನ ಸಂಕಲೆ ಗುಳಿಗನ ಕೋಲ ನಡಪೆರ ಉಂಡೊಂದು ದೈವಸ್ಥಾನದ ಪ್ರಕಟಣೆ ತೆರಿಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.